ಬಾರಿ ಹಿಂದಿನ ನಿಮ್ಮ ಒಳ್ಳೆ ಪ್ರಶ್ನೆ ಇದು ಮಾಡುವಂಥದ್ದು ಕೂಡ ವಿಧಾನಸಭೆಗೆ ಹೋದಾಗ ಮೊದಲನೇ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ಕೇಳಿದೆ ನಾನು. ಮೊದಲ ಅಧಿವೇಶನದಲ್ಲಿ ಮೊದಲ ಪ್ರಶ್ನೆ ತುಳು, ಎರಡನೇ ಪ್ರಶ್ನೆ ಈ ಜಾಗ ದೇವಸ್ಥಾನ ಚರ್ಚ್ ಮಸೀದಿ ಯಾವ ಜಾಗದಲ್ಲಿದೆ ಅದನ್ನು ಆ ಹೆಸರಿಗೆ ಮಾಡಬೇಕು ಅಂತ. ನಾನು ಹಿಂದೆ BJPಯಲ್ಲಿದ್ದೆ, ಆಗಲೂ ನನ್ನ ಬೇಡಿಕೆ ಇದಿತ್ತು. ನಾನು ನಿರಂತರ ಈ ಬೇಡಿಕೆಯನ್ನು ಇಡ್ತಾ ಇದ್ದೆ. ನಾವು ಭಾಷಣ ಬಿಡುವುದು ಮಾತ್ರ ಅಲ್ಲ, ಭಾಷಣದ ಜೊತೆಗೆ ಕೆಲಸಗಳನ್ನು ಮಾಡಬೇಕು. ಅದರಿಂದ ಇದು ಮಾಡುವಂಥ ಕೆಲಸ ಅದನ್ನು ಮಾಡಬೇಕಂತ ನನ್ನ ವಿನಂತಿ. ಈಗ ನನ್ನ ತಲೆಗೆ ಬಂದಿದೆ ಅಲ್ಲ, ಈಗ ನಾನು ಮಾಡಬೇಕಾಗ್ತದಲ್ಲ. ಆದರೆ ಈ ಸಲ ಅದನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡದೆ ಪ್ರಯಾರಿಟಿಯಲ್ಲಿ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಿರಂತರ ಚರ್ಚೆಗಳು, ಅದರಲ್ಲಿ ಏನು ಲಾಸ್ ಇಲ್ಲ. ಸಂಘ ಸಂಸ್ಥೆಗಳ ಹೆಸರಿಗೆ ಕೊಡುವುದಿಲ್ಲ. ಅಲ್ಲಿ ಗಣಪತಿ ದೇವರಿದ್ದರೆ ಗಣಪತಿ ದೇವರ ಹೆಸರಲ್ಲಿ RTC, ದೈವ ಇದ್ದರೆ ದೈವದ ಹೆಸರಲ್ಲಿ RTC. ಯಾಕಂದರೆ ಸಂಘಕ್ಕೆ ಟ್ರಸ್ಟಿಗೆ ಕೊಟ್ಟರೆ ಅವನ ಅಧ್ಯಕ್ಷ ಇನ್ನೊಬ್ಬ ಅದು ತೊಂದರೆ ಆಗ್ತದೆ. ಯಾವ ದೇವರಿದ್ದಾರೆ, ಯಾವ ಭಜನಾ ಮಂದಿರ ಇದೆ, ಯಾವ ದೈವಸ್ಥಾನ ಇದೆ, ಯಾವ ಮಸೀದಿ ಇದೆ, ಆ ಮಸೀದಿ ಚರ್ಚು ದೇವರ ಹೆಸರಲ್ಲಿ RTC ಮಾಡಬೇಕಂತ ಕಲ್ಪನೆ ಇದೆ. ಅದನ್ನು ತೆಗೊಳ್ತೇವೆ. ಇಷ್ಟು ಬೇಗ ಮಾಡಿದರೆ ಬಾರಿ ಬೇಕಲ್ಲ. ತುಳು ಭಾಷೆದು ನೋಡಿ, ಅದು ಕೂಡ ನನ್ನ ಮೊದಲನೇ ಪ್ರಶ್ನೆಗೆ ಆದ್ಯತೆ ಇದ್ದದ್ದು. ಇದಕ್ಕೆ ಹಿಂದೆ ಎಷ್ಟೋ ತುಳು ಶಾಸಕರು ಎಲ್ಲ ಇದ್ದಾರೆ. ನಾನು ಯಾರನ್ನು ಆ ಇಲಾಖೆ ಕೂಡ ನಮ್ಮ ಆತ್ಮೀಯರ ಹತ್ರನೇ ಇತ್ತು. ನಾನೀಗ ಅದನ್ನು ಪ್ರಶ್ನೆ ಕೇಳಿದ ನಂತರ ಅದಕ್ಕೊಂದು ರೂಪುರೇಖೆ ಎಲ್ಲ ಬಂದಿದೆ. ತುಳು ಮಾಡಬೇಕು ಅನ್ನೋ ವಿಚಾರ ಬಂದಿದೆ. ನಾವು ಮೊನ್ನೆ ಜರ್ಮನಿ ಪ್ರವಾಸಕ್ಕೆ ಹೋಗುವ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಸೊ ಸರ್ಕಾರ ಪ್ರಶ್ನೆ ಕೇಳಿದ ನಂತರ ಯಾವ ರೀತಿ ಕಾನೂನು ಮಾಡಬೇಕಂತ 3 ರಾಜ್ಯಗಳಿಗೆ ಕಳಿಸಿದೆ. ಆ 3 ರಾಜ್ಯದಿಂದ ಅವರು ಕಳಿಸಿಲ್ಲ, ನಾವೇ ಜನ ಕಳಿಸಿ ಅಲ್ಲಿಂದ ಯಾವ ರೀತಿ ಕಾನೂನು ಇದೆ ಅಂತ ತರಿಸಿದ್ದೇವೆ. ಈಗ ಇಂಪ್ಲಿಮೆಂಟೇಷನ್ಗೆ ಇಟ್ಟಿದೆ. ಈಗ ಮುಖ್ಯಮಂತ್ರಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು, ನಮ್ಮ ಈ ಪಕ್ಷದ ಮುಖಂಡರು, ಅಧಿಕಾರಿಗಳ ಒಂದು ಸಭೆ ನಡೆಯಲಿಕ್ಕಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ. ಆ ಮೀಟಿಂಗ್ ಆದರೆ ಅದರಲ್ಲಿ ನಿಗದಿ ಆಗ್ತದೆ, ಅದರಲ್ಲಿ ಇದಾಗ್ತದೆ. ಬಟ್ ಅದರಲ್ಲಿ ಒಂದು ಕಾನೂನು ಏನೇ ಮಾಡಿದಾರಂತೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಿ ಮೋರ್ ದೆನ್ 10% ಆ ಭಾಷೆಯನ್ನು ಮಾತಾಡ್ತಾರೆ ಅಲ್ಲಿ ಅದನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಅಂತ ನಾವು ರಾಜ್ಯಕ್ಕೆ ಕೇಳ್ತಾ ಇದ್ದೇವೆ. ಹಾಗಾದ್ರೆ ಉಡುಪಿ ದಕ್ಷಿಣ ಕನ್ನಡಕ್ಕೆ ತಗೊಂಡು ಮುಂದೆ ತಗೊಳ್ಳುವಂಥ ಕೆಲಸ ಒಮ್ಮೆ ಆದರೆ ಮತ್ತೆ ಆಗ್ತದೆ. ನೀವು ಅರ್ಜಿ ಕೂಡ ಅದರಲ್ಲಿ ಕೊಡ್ಬೋದು ಅಂತ, ತುಳುವಲ್ಲಿ ಅರ್ಜಿ ಬರ್ತು ಕೊಡ್ಬೋದು, ತುಳುವಲ್ಲಿ ಎಲ್ಲ ಕೇಳ್ಬೋದು, ತುಳುವಲ್ಲಿ ಪ್ರಶ್ನೆ ಪತ್ರಿಕೆಗಳು ಬರಬೇಕು. ನಾವು ಓದಲಿಕ್ಕೂ ಕಲಿಬೇಕು. ತುಳು ಬೇಕಂತ ಹೇಳೋದು ಮಾತಾಡ್ತೀವಿ, ನಮಗೆ ಓದಲಿಕ್ಕೂ ನಾವು ಕಲಿಯುವಂಥ ಅವಶ್ಯಕತೆ ಇದೆ. ತಹಸೀಲ್ದಾರ್ ಕೂಡ ಕಲಿಬೇಕು ತುಳು, BA ಕೂಡ ತುಳು ಕಲಿಬೇಕು. ಅದರಿಂದ